ಗುರು ನಮಸ್ತೆ. ಎಲ್ಲ ವೀಕ್ಷಕ ಪ್ರಭುಗಳಿಗೆ ನನ್ನ ನಮಸ್ಕಾರಗಳು. ನಮ್ಮ ಮಂಜೇಶ್ ತಮ್ಮ ಅಣ್ಣವ್ರಿಗೆ ನಮಸ್ಕಾರಗಳು. ಇಲ್ಲ, ಮನೋಜ್ ಅಣ್ಣ ಅಂತಲೇ ಕರಿಬೇಕು, ಯಾಕೆಂದರೆ ನಿಮ್ಮನ್ನು ಇವಾಗಿಂದ ಅಲ್ಲ ಗುರು, ನಾನು 5-6 ವರ್ಷದಿಂದ ಹಿಂದೆನೂ ನಾವು ಗ್ಯಾಂಗಲ್ಲೆಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಂಡಿದ್ವಿ. ನೀವು ಗ್ಯಾಂಗಿಂದ ಬಂದು ನಾವೆಲ್ಲ ಗ್ಯಾಂಗಲ್ಲೇ ಇದ್ದು ನೀವು ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡ್ತೀರಾ, ನಂಗೆ ತುಂಬ ಖುಷಿ ಆಗ್ತದೆ. ಅದು ಉಗ್ರಂ ರವಿ ಅವರು ಮತ್ತು ನೀವು ಒಂದೇ ಸ್ಕ್ರೀನಲ್ಲಿ ಕಾಣಿಸಿದಂತೂ ನಂಗೆ ಹೆವಿ ಸಂತೋಷ ಕೊಡ್ತು. ಇದ್ರ ಬಗ್ಗೆ ಏನಂತೀರಾ? ತುಂಬ ಖುಷಿ ಆಗ್ತಿದೆ. ಪ್ಲಸ್ ನೀವು ಮುಂದೆ ನಮ್ಮ ಜೊತೆ ಕೆಲಸ ಮಾಡ್ತೀರಾ ಅನ್ನೋ ಹೋಪ್ಸು ಇದೆ. ನಮ್ಮ ಚಂದ್ರು ಒಬ್ಬ ಅವ್ರದ್ದು ಹೊಸ ಪ್ರಯತ್ನ ಇದು. ಅವ್ರು ಮ್ಯೂಸಿಕ್ನ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ. ಇದು ಫಸ್ಟ್ ಡೈರೆಕ್ಷನ್ ಪ್ಲಸ್ ಹೀರೋಗಿ ಮಾಡ್ತಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಮಗೆ ಆಲ್ಮೋಸ್ಟ್ ನಮ್ಮ ಧನುಷ್ ಸರ್ ನೋಡೋದು ಖುಷಿ ಆಯ್ತು ಇವ್ರು ನೋಡಿ ಇಲ್ಲಿ. ದಯವಿಟ್ಟು ನಮ್ಮ ವೀಕ್ಷಕ ಪ್ರಭುಗಳಲ್ಲಿ ನನ್ನ ರಿಕ್ವೆಸ್ಟ್, ಎಲ್ಲರೂ ಬಂದು ನೋಡಿ ಇಂಥ ಒಂದು ಫಿಲ್ಮ್ನ ಗೆಲ್ಲಿಸ್ಬೇಕು ಅಂತ ನನ್ನ ಕೋರಿಕೆ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ನೀವು ನಮ್ಮ ಗ್ಯಾಂಗ್ ಹುಡುಗರು ಹಿಂಗೆ ಹೊಸ ಹೊಸ ಸಿನಿಮಾಗಳು ಮಾಡ್ತಾಯಿದ್ರೆ ನಮಗೂ ಒಂದು ಸ್ಫೂರ್ತಿ ಬರುತ್ತೆ. ನಾವು ಹಿಂಗೆ ಇರಲ್ಲ ಬಡಪ್ಪ, ಇವರೇ ಬಂದವ್ರು ನಾವು ಬರಲ್ವಾ ಅನ್ನೋ ಲೆಕ್ಕಾಚಾರದಲ್ಲಿ ಬಂದ್ಬಿಡುತ್ತೆ. ದಯವಿಟ್ಟು ನೀವು ಮಾಡಿ, ನಮ್ಮನ್ನು ಕರ್ಕೊಳ್ಳಿ. ಶೋರ್ ಡೆಫಿನೆಟ್ಲಿ. ನಾವೆಲ್ಲ ಜೊತೆ ಬಂದಿದ್ದು, ಜೊತೆ ಬೆಳೆಯೋಣ. ಮುಂದೆ ಇನ್ನೂ ಬರ್ತಾ ಇರ್ತೀವಿ ನೋಡಿ. ಜಸ್ಟ್ ಸ್ಟಾರ್ಟ್, ಇನ್ನೂ ಬರ್ತಾ ಇರ್ತೀವಿ. ಥ್ಯಾಂಕ್ ಯು ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಬಿಡಿ.